ಸುರತ್ಕಲ್ನಲ್ಲಿ ಅಕ್ರಮ ಟೋಲ್ಗೇಟ್ನಲ್ಲಿ ಸುಂಕ ಸಂಗ್ರಹವನ್ನ ಡಿಸೆಂಬರ್ 1ರಿಂದ ಸ್ಥಗಿತಗೊಳಿಸಲು ಜಿಲ್ಲಾಡಳಿತ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಟೋಲ್ಗೇಟ್ ತೆರವಿಗೆ ಆಗ್ರಹಿಸಿ ಕಳೆದ ಅಕ್ಟೋಬರ್ 28ರಿಂದ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನಡೆಸುತ್ತಿರುವ ಹಗಲು ರಾತ್ರಿ ಧರಣಿಯನ್ನ ನಾಳೆ ಸಂಜೆ ಮುಕ್ತಾಯವಾಗಲಿದೆ. ಇನ್ನು ಮಧ್ಯರಾತ್ರಿ 12 ಗಂಟೆಗೆ ಸುರತ್ಕಲ್ ಟೋಲ್ಗೇಟ್ ಮುಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಳೆ ಸಂಜೆ 4 ಗಂಟೆಗೆ ಅನಿರ್ದಿಷ್ಟಾವಧಿ ಧರಣಿ ಸಮಾರೋಪ ನಡೆಸಲು ಈ ಮೂಲಕ ಹೋರಾಟದ ಗೆಲುವನ್ನ ಸಂಭ್ರಮಿಸಲು ನಿರ್ಧರಿಸಲಾಗಿದೆ ಎಂದು ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಅವರು ತಿಳಿಸಿದ್ದಾರೆ. ತಾತ್ಕಾಲಿಕ ನೆಲೆಯಲ್ಲಿ 2015ರ ಡಿಸೆಂಬರ್ನಲ್ಲಿ ಸುಂಕ ಸಂಗ್ರಹ ಆರಂಭಿಸಿದ ಸುರತ್ಕಲ್ ಟೋಲ್ಗೇಟ್ ತೆರವಿಗಾಗಿ ಟೋಲ್ಗೇಟ್ ಹೋರಾಟ ವಿರೋಧಿ ಹೋರಾಟ ಸಮಿತಿಯು ಕಳೆದ 6 ವರ್ಷಗಳಿಂದ ಸತತ ಹೋರಾಟ ಸಂಘಟಿಸುತ್ತಾ ಬಂದಿತ್ತು. 2028ರ ವರ್ಷ ಪೂರ್ತಿ ಹೋರಾಟ ತೀವ್ರ ಸ್ವರೂಪದಲ್ಲಿ ಕೂಡ ನಡೆದಿತ್ತು. ಅಕ್ಟೋಬರ್ 28ರಿಂದ ಟೋಲ್ಗೇಟ್ ತೆರಳುವುದಿಲ್ಲ ಎಂಬ ಘೋಷಣೆಯೊಂದಿಗೆ ಸುರತ್ಕಲ್ ಟೋಲ್ಗೇಟ್ ಸಮೀಪ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಹಲವಾರು ಸಂಘ ಸಂಸ್ಥೆಗಳ ಜನಸಮೂಹದ ವ್ಯಾಪಕ ಬೆಂಬಲ ಪಡೆದ ಹಗಲು ರಾತ್ರಿ ಧರಣಿಯ ತೀವ್ರತೆಗೆ ಮಣಿದ ಸರ್ಕಾರ ಡಿಸೆಂಬರ್ 1ರಿಂದ ಸುರತ್ಕಲ್ ಟೋಲ್ಗೇಟ್ ಮುಚ್ಚಲು ಆದೇಶಿಸಿದೆ. ಇದು ಪಟ್ಟು ಬಿಡದ ಜನ ಹೋರಾಟಕ್ಕೆ ಸಂದ ಗೆಲುವು ಎಂದಿದ್ದಾರೆ. ಇದೇ ವೇಳೆ ಹೆಜಮಾಡಿ ಟೋಲ್ಗೇಟ್ ಶುಲ್ಕ ಸಂಗ್ರಹದ ವಿರುದ್ಧ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಹೆಜಮಾಡಿಯಲ್ಲಿ ಶುಲ್ಕ ಕಡಿತಕ್ಕೆ ಆಗ್ರಹಿಸಿ ನಡೆಯಲಿರುವ ಹೋರಾಟ ಡಿಸೆಂಬರ್ 2ರಂದು ಹೆಜಮಾಡಿಯಲ್ಲಿ ಸಾಮೂಹಿಕ ಧರಣಿಯ ಮೂಲಕ ಚಾಲನೆಗೊಳ್ಳಲಿದೆ ಎಂದವರು ತಿಳಿಸಿದ್ದಾರೆ. ಸುರತ್ಕಲ್ ಹೋರಾಟ ಒಂದು ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು. ಇದೀಗ ನಮ್ಮ ಜೊತೆ ಸುರತ್ಕಲ್ ಹೋರಾಟ ಸಮಿತಿಯ ಪ್ರಮುಖ ಸಂಚಾಲಕರಾಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನೀರ್ ಕಾಟಿಪಳ್ಳ, ನಮಸ್ತೆ. ನಮಸ್ಕಾರ. ಹೇಳಿ. ಕಳೆದ 6 ವರ್ಷಗಳಿಂದ ಏನು ಟೋಲ್ಗೇಟ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿದ್ರಿ, ಅಂತೂ ಕೊನೆಗೂ ಟೋಲ್ಗೇಟ್ ಒಂದು ಸ್ಥಗಿತಗೊಳ್ಳುವ ಒಂದು ಆದೇಶ ಬಂದಿದೆ. 1ರಿಂದ ಇಲ್ಲಿ ಏನು ಟೋಲ್ಗೇಟ್ ಕಾರ್ಯಾಚರಿಸುತ್ತಿತ್ತು ಅದನ್ನ ಶುಲ್ಕವನ್ನ ಸಂಪೂರ್ಣ ಸ್ಥಗಿತಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೂಡ ನೀಡಿರುವಂತದ್ದು. ತಮ್ಮ ಮುಂದಿನ ಹೋರಾಟ ಅಂದ್ರೆ ಈಗ ಇಲ್ಲಿ ಸ್ಥಗಿತಗೊಂಡಿದೆ, ಇನ್ನು ನಾಳೆ ಏನು ಅಲ್ಲಿಂದ ಶಿಫ್ಟ್ ಆಗಿ ಮತ್ತೆ ಹೆಜಮಾಡಿ ಜೊತೆ ಟೋಲ್ಗೇಟ್ ವಿಲೀನಗೊಳ್ತದೆ, ಮತ್ತೆ ಅಲ್ಲಿ ಹೋರಾಟ ಮುಂದುವರಿತಂತೆ ತಾವು ಈಗಾಗಲೇ ಹೇಳಿಕೆ ನೀಡಿರುವಂತದ್ದು. ಏನ್ ಹೇಳ್ತೀರಾ ಮುನೀರ್ ಕಾಟಿಪಳ್ಳ ಅವರೇ? ಈಗ ಈ ಸುರತ್ಕಲ್ ಅಕ್ರಮ ಟೋಲ್ಗೇಟ್ ನಲ್ಲಿ ಟೋಲ್ ಸ್ಥಗಿತಗೊಳಿಸಲಿಕ್ಕೆ ಆದೇಶ ಸಿಕ್ಕಿರುವಂತಹದ್ದು ನಾವು ಜನತೆ ಒಟ್ಟು ಸೇರಿ ನಡೆಸಿದಂತಹ ಸತತ ಹೋರಾಟಗಳ ಒಂದು ಫಲ. ಇದನ್ನು ನಾವು ನಮ್ಮ ಹೋರಾಟದ ಗೆಲುವು ಅಂತಲೇ ನಾವು ಭಾವಿಸ್ತೀವಿ. ಅದರಲ್ಲಿ 2 ಮಾತಿಲ್ಲ. ಒಂದು ಕೇಂದ್ರ ಸರ್ಕಾರದ ಇಂತಹ ಟೋಲ್ಗೇಟ್ ಅನ್ನ ಇಲ್ಲಿಂದ ತೆಗೆಸುವಂತಹದ್ದು ಬಹಳ ಮಹತ್ವದ ಹೋರಾಟ, ಮಹತ್ವದ ಗೆಲುವು. ಆದ್ರೆ ಅದನ್ನ ಆ ಕಾರಣಕ್ಕಾಗಿ ನಾವು ಇವತ್ತು ಮಧ್ಯರಾತ್ರಿ ಟೋಲ್ಗೇಟ್ ಮುಚ್ಚೋದನ್ನ ಸಂಭ್ರಮಿಸ್ತೀವಿ. ಮತ್ತು ನಾಳೆ ಟೋಲ್ಗೇಟ್ ಮುಚ್ಚಿದ ಕಾರಣಕ್ಕಾಗಿ ನಾಳೆ ನಮ್ಮ ಟೋಲ್ಗೇಟ್ ವಿರುದ್ಧದ ಈ ಅನಿರ್ದಿಷ್ಟಾವಧಿ ಹಗಲು ರಾತ್ರಿ ಧರಣಿಯನ್ನ ನಾಳೆ ಸಾಯಂಕಾಲ ನಾವು ಮುಕ್ತಾಯಗೊಳಿಸ್ತೀವಿ. ಅದೇ ಸಂದರ್ಭದಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ಅಂದ್ರೆ ನಾಳೆ 1ನೇ ತಾರೀಕು ಮಧ್ಯರಾತ್ರಿಯಿಂದ ಹೆಜಮಾಡಿ ಟೋಲ್ಗೇಟ್ ನಲ್ಲಿ ಇಲ್ಲಿ ಬಂದಾದ ತಕ್ಷಣ ಅಲ್ಲಿ ಸಂಗ್ರಹ ಅಂತ ಹೇಳಿ ಈಗಾಗಲೇ ಕೇಂದ್ರದ ಹೆದ್ದಾರಿ ಪ್ರಾಧಿಕಾರ, ಕೇಂದ್ರ ಸರ್ಕಾರದ ಹೆದ್ದಾರಿ ಪ್ರಾಧಿಕಾರ ಸುತ್ತೋಲೆಯನ್ನ ಕಳುಹಿಸಿದೆ. ನಾವು ಆ ಸುತ್ತೋಲೆಯನ್ನ ವಿರೋಧಿಸಿದೀವಿ ಮತ್ತು ಉಡುಪಿ ಜಿಲ್ಲಾಡಳಿತಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಹೇಳಿದೀವಿ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಟೋಲ್ ಅನ್ನ ಸಂಗ್ರಹಿಸುವಂತದ್ದು ನ್ಯಾಯಯುತವಾದದ್ದಲ್ಲ. ಹೆಜಮಾಡಿ ಸುರತ್ಕಲ್ ಟೋಲ್ಗೇಟ್ ಅಕ್ರಮ ಅಂತ ಒಪ್ಕೊಂಡಿದ್ದೀರಿ ಮತ್ತು 7 ವರ್ಷಗಳಲ್ಲಿ 400 ಕೋಟಿಗೆ ಹೆಚ್ಚು ಹಣವನ್ನ ಸಂಪಾದಿಸಿದಿರಿ. ಹಾಗಿರ್ತಾ ಮತ್ತೆ ಇಲ್ಲಿಯ ಪೂರ್ತಿ ಮೊತ್ತವನ್ನು ಅಲ್ಲಿ ಸಂಗ್ರಹಿಸೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಲಾಜಿಕ್ ಆಗ್ಲಿ, ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳಾಗ್ಲಿ ಇಲ್ಲ. ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬಿಜೆಪಿಯ MP MLAಗಳ ಒಂದು ವೈಫಲ್ಯದಿಂದಾಗಿ, ಅವರ ಸಾಮರ್ಥ್ಯದ ಕೊರತೆಯಿಂದಾಗಿ ಉಂಟಾಗಿರುವಂತಹ ಒಂದು ಪರಿಸ್ಥಿತಿ. ಅವರು ಈ 1 ವರ್ಷದ ಅವಧಿಯಲ್ಲಿ ನಡೆದಂತಹ ಒಂದು ಪೂರ್ತಿ ಹೆದ್ದಾರಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಮಧ್ಯೆ ನಡೆದಂತಹ ಒಂದು ವಿಲೀನದ ಪ್ರಕ್ರಿಯೆ ಏನಿದೆ, ತೆರವು ಪ್ರಕ್ರಿಯೆ, ಈ ಯಾವ ಪ್ರಕ್ರಿಯೆಯಲ್ಲಿ ಕೂಡ ಜಿಲ್ಲೆಯ 2 ಜಿಲ್ಲೆಯ MP MLAಗಳು ಭಾಗವಹಿಸಲಿಲ್ಲ. ರಾಜ್ಯ ಸರ್ಕಾರ ನಡೆಸಿದಂತಹ ಅಕ್ಟೋಬರ್ 28ರ ಹೆದ್ದಾರಿ ಪ್ರಾಧಿಕಾರದ ಸಭೆ, ಈ ದರ ನಿಗದಿ ಮತ್ತು ಹೆಜಮಾಡಿಯಲ್ಲಿ ಮರ್ಜ್ ಆಗೋದು ಕೂಡ ಅದರಲ್ಲೇ ತೀರ್ಮಾನ ಆಯಿತು. ಆ ಸಭೆಯಲ್ಲಿಯೂ ಕೂಡ ಇಲ್ಲಿಯ ಸ್ಥಳೀಯ ಶಾಸಕ ಭರತ್ ಹಿಡಿದು ಉಡುಪಿಯ ಲಾಲಾಜಿ ಮೆಂಡರ್ರವರಿಗೆ ಯಾರು ಭಾಗವಹಿಸಿದ ಕಾರಣಕ್ಕಾಗಿ ಇವತ್ತಿಂತ ಒಂದು ಸ್ಥಿತಿ, ಈ ಲೂಟಿಯ ಸ್ಥಿತಿ ಹೆಜಮಾಡಿಗೆ ಇವತ್ತು ಸ್ಥಳಾಂತರ ಆಗಿದೆ. ಅದರಿಂದಾಗಿ ನಾವು ಹೇಳಿದೀವಿ, ಅದಕ್ಕೆ ನೀವೇ ಹೊಣೆ, ಬಿಜೆಪಿ MP MLAಗಳೇ ಹೊಣೆ. ತಕ್ಷಣ ಅದಕ್ಕೆ ತಡೆ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಹೆಜಮಾಡಿ ಟೋಲ್ಗೇಟ್ ನಲ್ಲಿ ಇಲ್ಲಿಯ ದರವನ್ನ ವಸೂಲಿ ಮಾಡುವಂತ ಆದೇಶ ಜಾರಿ ಆಗೋದಂತ ನೋಡುವಂತ ಜವಾಬ್ದಾರಿ ನಿಮ್ಮ ಮುಂದೆ ಇದೆ ಅಂತ ನಾವು ಹೇಳಿದೀವಿ. ಒಂದು ವೇಳೆ ಅದನ್ನು ಮೀರಿ ನಾಳೆ ಇಲ್ಲಿ ಮುಚ್ಚಿದ ತಕ್ಷಣ ಅಲ್ಲಿ ಟೋಲ್ ಸಂಗ್ರಹ, ಇಲ್ಲಿಯ ಟೋಲ್ ಸಂಗ್ರಹ ಅಲ್ಲಿ ಆರಂಭ ಆದ್ರೆ ನಾವು ಅದನ್ನ ಖಂಡಿತವಾಗಿ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಇಲ್ಲಿ ನಾಳೆ ನಮ್ಮ ಹೋರಾಟ ನಾಳೆ ಮುಕ್ತಾಯ ಆಗ್ತದೆ. ಅಲ್ಲಿ ಸಂಗ್ರಹ ಆರಂಭ ಆದ್ರೆ ಶುಕ್ರವಾರ ದಿವಸ ಒಂದು ಸಾಮೂಹಿಕ ಧರಣಿಯ ಮೂಲಕ ನಾವು
ಹೆಜಮಾಡಿಯ ಟೋಲ್ ದರ ಹಿಂಪಡೆಯುವಂತ ಒಂದು ನಮ್ಮ ಹೋರಾಟ ಏನಿದೆ ಅದಕ್ಕೆ ಚಾಲನೆಯನ್ನ ಹೆಜಮಾಡಿ ಟೋಲ್ ಗೇಟ್ ಮುಂಭಾಗ ಕೊಡ್ತೀವಿ. ಆ ಮೂಲಕ ಹೆಜಮಾಡಿಯ ಟೋಲ್ ಸುಲಿಗೆ ಏನಿದೆ ಇಲ್ಲಿಯ ಸುಲಿಗೆ ಅಲ್ಲಿಗೆ ಸ್ಥಳಾಂತರ ಆಗಿದೆ, ಅದು ತೆರವು ಆಗುವವರೆಗೂ ಕೂಡ ನಮ್ಮ ಹೋರಾಟವನ್ನ ನಡೆಸ್ತೀವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ. ಈಗ ತಾವು ಈಗಾಗಲೇ 9 ಪ್ರಶ್ನೆಗಳನ್ನ ಜಿಲ್ಲಾಡಳಿತಕ್ಕೆ, ಇಲ್ಲಿನ ಸಂಸದರಿಗೆ, ಇಲ್ಲಿನ ಶಾಸಕರಿಗೆ ಕೇಳಿದ್ದೀರಾ. ಈ 9 ಪ್ರಶ್ನೆಗಳಿಗೆ ಉತ್ತರ ಸಿಗುವ ನಿರೀಕ್ಷೆ ಏನಾದ್ರೂ ಇದೆಯಾ? ಇಲ್ಲ, ಯಾರು ಕೂಡ ಉತ್ತರಿಸಲಿಕ್ಕೆ, ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಅನ್ನುವಂಥದ್ದು ಇವತ್ತು ಇಲ್ಲ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಿಜೆಪಿ ಪಕ್ಷ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ 2 ಜಿಲ್ಲೆಗಳಲ್ಲಿ. ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಅವರ ವಕ್ತಾರರುಗಳು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಯಾವುದೇ ಶಾಸಕ ಸಂಸದರುಗಳು ಕೂಡ ಮಾತಾಡಿಲ್ಲ. ಈಗ ಇದು ಉಡುಪಿ ಜಿಲ್ಲೆಗೆ ಸ್ಥಳಾಂತರ ಆಗ್ತಾ ಇರೋದ್ರಿಂದ ಅಲ್ಲಿಯ ಸಂಸದೆ ಆಗಿರುವಂತ ಮತ್ತು ಕೇಂದ್ರದ ಮಂತ್ರಿ ಆಗಿರುವಂತ ಶೋಭಾ ಕರಂದ್ಲಾಜೆ ಕನಿಷ್ಠ ಒಂದು ಪ್ರತಿಕ್ರಿಯೆಯನ್ನಾದ್ರೂ ನೀಡಬೇಕಿತ್ತು. ಅವರು ಗುಜರಾತ್ ಎಲೆಕ್ಷನ್ ನಲ್ಲಿ ಬ್ಯುಸಿ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇದು ನಮ್ಮ ದುರಂತ. ಆದ್ರಿಂದಾಗಿ ನಮ್ಮಲ್ಲ ಕೊನೆಗೆ ಈ ನಮ್ಮ ಸತತವಾಗಿ ನಾವು ಮಾಡಿರುವಂತ ಪ್ರಶ್ನೆಗಳಿಂದಾಗಿ ರಘುಪತಿ ಭಟ್ ಅವರು ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರ ಪ್ರತಿಕ್ರಿಯೆ ಏನಿತ್ತು ಅಂದ್ರೆ, ನಾನು ಇದನ್ನು ಒಪ್ಪೋದಿಲ್ಲ, ನಾನು ಸಂಸದೆ ಮತ್ತು ಸರ್ಕಾರಕ್ಕೆ ಪತ್ರ ಬರೀತೀನಿ ಅನ್ನುವಂತ ಹೇಳಿದ್ದಾರೆ. ಇದು ಹಾಸ್ಯಾಸ್ಪದ. ಅವರದೇ ಸಂಸದೆ, ಅವರದೇ ಪಕ್ಷದವರು ಶೋಭಾ ಕರಂದ್ಲಾಜೆ ಅವರಿಗೆ ಪತ್ರ ಬರೀಬೇಕಾಗಿಲ್ಲ. ಅವರನ್ನು ಯಾವುದೇ ಕ್ಷಣದಲ್ಲಿಯೂ ಕೂಡ ಅವರು ಸಂಪರ್ಕಿಸಿ ಈ ಕುರಿತು ಕೇಂದ್ರದಲ್ಲಿ ಮಾಡಬೇಕಾದಂತ ಕೆಲಸಗಳನ್ನ ಹೇಳ್ಬಹುದಿತ್ತು. ಮತ್ತು ಈಗ ನಿನ್ನೆ ಲಾಲಾಜಿ ಮೆಂಡನ್ ಅವರು, ಈಗ ಯಜಮಾನಿ ಇರುವಂತಹದ್ದು ಕಾಪು ಕ್ಷೇತ್ರದಲ್ಲಿ, ಅಲ್ಲಿಯ ಬಿಜೆಪಿ ಶಾಸಕ ಲಾಲಾಜಿ ಮೆಂಡನ್ ಅವರು ಕೂಡ ನಿನ್ನೆ ಬಹಳ ತಡವಾಗಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ. ನಾನು ಇದನ್ನು ಒಪ್ಪೋದಿಲ್ಲ, ಇದು ಅಕ್ರಮ, ಇದು ಅನ್ಯಾಯ ಅಂತ ಹೇಳಿದ್ದಾರೆ. ಅಕ್ರಮ ಅನ್ಯಾಯ ಅಂತ ಹೇಳಿದ ಮೇಲೆ ಅದನ್ನು ತಕ್ಷಣ ತಡೆ ಹೇರೋದ್ರ ಬದಲಿಗೆ ಅವರು, ನಾನು ಇದನ್ನು ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ದೀನಿ ಮತ್ತು 2ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರು, ಸರ್ಕಾರದ ಮುಖ್ಯಸ್ಥರ ಜೊತೆ ಬೆಂಗಳೂರಿನಲ್ಲಿ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ಇದು ಸರಿಯಲ್ಲ. ಅವರೆಲ್ಲ ಮಾಡಬೇಕಾದಂತ ಕೆಲಸ ಏನಂದ್ರೆ, ಇದು ನಮ್ಮ ಪ್ರಶ್ನೆಗೆ ಉತ್ತರವೂ ಅಲ್ಲ ಮತ್ತು ಸರಿಯಾದ ವಿಧಾನವೂ ಅಲ್ಲ. ಅವರಿಗಿರುವಂತ ಅವಕಾಶ ಏನಿದ್ರೆ, ಇವತ್ತು 6-7 ದಿನಗಳ ಸಮಯ ಅವಕಾಶ ಇತ್ತು. ಜಿಲ್ಲಾಡಳಿತದ ಒಂದು ಸಭೆಯನ್ನ ಕರೆಸಿ, ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳನ್ನ ಸೇರಿಸಿ ಒಂದು ಸಭೆಯನ್ನ ಕರೆಸಿ ಈ ಕುರಿತು ಇದು ಸರಿಯಾದದ್ದು ಅಲ್ಲ ಅನ್ನುವಂತದ್ದನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧಿಕೃತವಾಗಿ ತಿಳಿಸಿ ತಾತ್ಕಾಲಿಕವಾಗಿ ಆ ಒಂದು ಆದೇಶಕ್ಕೆ ತಡೆಯನ್ನ ತರುವಂತ ಎಲ್ಲಾ ಅವಕಾಶ ಅವ್ರಿಗಿತ್ತು. ಅದನ್ನು ಮಾಡ್ಲಿಲ್ಲ. ಅದರ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು ಕೂಡ ಕಾರ್ಕಳದವರು. ಈಗ ಕಾರ್ಕಳದವರಿಗೆ ಅತ್ಯಂತ ದೊಡ್ಡ ಹೊರೆ ಆಗ್ತದೆ ಇದು. ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಲ್ಲಿಗೆ ಸ್ಥಳಾಂತರ ಆಗುವಾಗ ಅವರು ಕೂಡ ಯಾವುದೇ ರೀತಿಯಾದಂತಹ ಒಂದು ಮಧ್ಯಪ್ರವೇಶನ ಮಾಡಿಲ್ಲ. ಇದೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಅವರ ಉತ್ತರ ಬಲ್ಲದೆ ಇರುವಂತಹದ್ದು, ಪ್ರತಿಕ್ರಿಯೆ ನೀಡದೇ ಇರುವಂತಹದ್ದು ಮತ್ತು ಸರಿಯಾದ ರೀತಿಯಲ್ಲಿ ಇದನ್ನ ನಿಭಾಯಿಸದೇ ಇರುವಂತಹದ್ದು ಅತ್ಯಂತ ಘೋರ ವೈಫಲ್ಯ. ಯಾವುದೇ ಜನಪ್ರತಿನಿಧಿಗಳು ಕೂಡ ಇಷ್ಟು ಕಳಪೆಯಾಗಿ ನಡ್ಕೊಂಡದ್ದನ್ನು ನಾನಂತೂ ಎಲ್ಲೂ ಕೂಡ ನೋಡಿಲ್ಲ. ಇದೆಲ್ಲವೂ ಕೂಡ ಅವರು ಉತ್ತರ ನಮ್ಗೆ ನೀಡ್ಲಿಲ್ಲ ಅಂದ್ರೆ, ನಮ್ಮ 9 ಪ್ರಶ್ನೆಗಳಿಗೆ ಅವರು ಉತ್ತರ ನೀಡ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಮುಂದಿನ ಚುನಾವಣೆಯಲ್ಲಿ ಜನ ಅವರಿಗೆ ಉತ್ತರವನ್ನು ನೀಡ್ತಾರೆ ಅನ್ನುವಂತಹದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಮುನೀರ್ ಕಾಟಿಪಳ್ಳ ಅವರು.